Hello everyone. So during pregnancy ರೆಗ್ಯುಲರ್ ವಾಕ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಸೊ ವಾಕ್ ಮಾಡೋದ್ರಿಂದ ಫುಲ್ ಡೇ ನೀವು ಎನರ್ಜೆಟಿಕ್ ಆಗಿರ್ತಾರೆ ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ವಾಕ್ ಮಾಡೋದ್ರಿಂದ ಮಗು ಏನಾದ್ರು ಅಬ್ನಾರ್ಮಲ್ ಪೊಸಿಷನ್ ಇತ್ತು ಅಂದ್ರೆ ಅದು ನಾರ್ಮಲ್ ಪೊಸಿಷನ್ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಮತ್ತೆ ಮಗು ಇಬ್ರು ಕೂಡ ಕಂಫರ್ಟ್ ಆಗಿ ಇರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಜೆಸ್ಟೇಷನಲ್ ಶುಗರ್ ಏನಿರುತ್ತೆ, ಜೆಸ್ಟೇಷನ್ ಡಯಾಬಿಟಿಕ್, ಇದನ್ನು ಕೂಡ ನೀವು ಕಂಟ್ರೋಲ್ ಇಟ್ಕೊಬಹುದು. ಅದರಿಂದ ಮುಂದಕ್ಕೆ ಬರುವಂತ ಹೈ ರಿಸ್ಕ್ ನ ತಡಿಬಹುದು. ಸೊ ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದಿಲ್ಲ. ಸ್ವೆಲ್ಲಿಂಗ್ ಬಂದಿದ್ರು ಕೂಡ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಬ್ನಾರ್ಮಲ್ ವೆಯ್ಟ್ ಆಗುವಂತದ್ದು ನೀವು ಮತ್ತೆ ಮಗು, ಸೊ ಆ ವೆಯ್ಟ್ ಅನ್ನು ಕೂಡ ಹೆಲ್ದಿ ವೆಯ್ಟ್ ನ ಮೈಂಟೈನ್ ಮಾಡ್ಲಿಕ್ಕೆ ವಾಕ್ ಹೆಲ್ಪ್ ಯೂಸ್ ಆಗುತ್ತೆ. ಸೊ ಮತ್ತೆ ಟೈ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂಡ್ ಪೆಲ್ವಿಕ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದನ್ನ ಲೇಬರ್ ಟೈಮ್ ಅಲ್ಲಿ ನಾರ್ಮಲ್ ಡೆಲಿವರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ವಾಕ್ ಮಾಡೋದ್ರಿಂದ ಮೋಸ್ಟ್ ಕಾಮನ್ ಆಗಿ ಹೇಳ್ಬೋದು ಅಂತಂದ್ರೆ ಕಾನ್ಸ್ಟಿಪೇಷನ್ ನ ತಡಿಬಹುದು ಮತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮೀ ಫಾರ್ ಮೈ ನೆಕ್ಸ್ಟ್ ವಿಡಿಯೋ.